ಮಾನಸಿಕವಾಗಿ ಅವರು ಸ್ಟ್ರೆಸ್ ಆಗಿರುವಾಗ ಆ ರೀತಿ ಅವರನ್ನು ಎದುರಿಸಿದ್ದಾರೆ. ಇದೆಲ್ಲ ದನದ ಹಟ್ಟಿ ದಾನವನ್ನು ಮಾಡಿ ಹಾಕಿದ್ದಾರೆ. ಇವರು ಬರೀ ಹಿಂದುತ್ವಕ್ಕೆ ಬೇಕಾಗಿ ಕೆಲಸ ಮಾಡ್ತಾ ಇರೋ ಅವರೇ ಹೇಳ್ತಾ ಇದ್ದಾರೆ ನೋಡಿ, ನಾನು ರಾಜಕೀಯದಲ್ಲಿ ಇಲ್ಲೇ ಇಲ್ಲ. ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಸರ್ ಮೊನ್ನೆ ಎಲೆಕ್ಷನಲ್ಲಿ. ಇದು ಯಾರು ಏನು ಅಂತ ಹೇಳಿ ಗೊತ್ತಿಲ್ಲ. ಇವರು ನಮ್ಮ ಜೊತೆಗೆ ಕೆಲಸ ಮಾಡಿದ್ದಾರೆ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ. ನಾವು ಹೇಳುವಂಥದ್ದು ಇಷ್ಟ ಸರ್, ಒಂದು ನ್ಯಾಯ ದೊರಕಿಸಬೇಕು. ಅವರಿಗೆ ಒಂದು 5 ಲಕ್ಷದಲ್ಲಿ ಸರ್ಕಾರದಿಂದ ಪರಿಹಾರ ಕೊಡಿಸಬೇಕು. ಈ ರೀತಿಯ ವಿದ್ಯಮಾನಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಆಗಬಾರ್ದು. ಹೊಡಿಬೇಕಾದ್ರೂ ಕೂಡ ಹೇಳ್ತಾ ಇದ್ರು, ಮೇಲಿಂದ ಪ್ರೆಷರ್ ಉಂಟು ನಮಗೆ, ಈ ಬ್ಯಾನರಲ್ಲಿ ಇರುವವರು ಯಾರು ಅಂತ ಗೊತ್ತುಂಟು ನಿಮಗೆ, ಆ ಥರ ಎಲ್ಲ ಕೇಳ್ತಾ ಇದ್ರು. ನಮಗೆ 200-300 ಕಾಲ್ ಬರ್ತುಂಟು, ಕೂತ್ಕೊಳ್ಳಿಕ್ಕೆ ಬಿಡ್ತಿದ್ದ, ನಮ್ಮ ಮೇಲಿಂದನೇ ಪ್ರೆಷರ್ ಇದೆ ನಮಗೆ ದಿಬೇಕು ಅಂತ, ಆ ಥರ ಎಲ್ಲ ಹೇಳ್ತಾ ಇದ್ರು. ಮತ್ತು ಕರ್ನಾಟಕ ಬಂದಿದ್ದು ಆಮೇಲೆ, ಇಲ್ಲಾಂದರೆ ಬೆಳಿಗ್ಗೆ ತನಕ ಬಿಡ್ತಾ ಇರಲಿಲ್ಲ ಅಂತ ಕಾಣ್ತದೆ. ನಿಮ್ಮ ರಾಜ್ಯಾಧ್ಯಕ್ಷ ಇಲ್ಲಿ ತನಕ ಬರಲಿಲ್ಲ. ಇವರು ನಾವೆಲ್ಲ ಜನಸಂಘದಿಂದ ಕಾರ್ಯಕರ್ತರು ಎನ್ಕೌಂಟರ್ ಮಾಡ್ತಾರೆ, ರಿವಾಲ್ವರ್ ತೆಗೆದಿದ್ದಾರೆ ಇವರಿಗೆ. ಎರಡು ಅವಿನಾಶ್ ಬೇಕು ಅಂತ ಹೇಳಿ ಒಂದು ಅವಿನಾಶ್ ನನ್ನ ಹುಡುಕಿದ್ರು. ಇದುವರೆಗೂ MLA ಆಗಿದ್ದವರು ಕೂಡ ಬರಲಿಲ್ಲ ಇಲ್ಲಿಗೆ. ಇದುವರೆಗೂ MLA ಆಗಿದ್ದವರು ಕೂಡ ಇಲ್ಲಿಗೆ ಬರಲಿಲ್ಲ. ಕಾರ್ಯಕರ್ತರಿಗೆ ಧಿಕ್ಕಾರ ಅಂತ ಗೊತ್ತಿದೆ. ಅರುಣನ ಹೊರಗೆ 1 ಗಂಟೆ ರಾತ್ರಿ ಬೇರೆ ರೂಮಲ್ಲಿ ಹಾಕಿದ್ರು ಸರ್. ಸಪರೇಟ್ ಒಂದು ರೂಮಲ್ಲಿ ಹಾಕಿ ಸಂಘಟನೆಗೆ ಕೇಸ್ ಮಾಡ್ಕೊಂಡಿದ್ದಾರೆ.